ಉಡುಪಿ ಮಿಷನ್ ಕಾಂಪೌಂಡ್ ಪರಿಸರದಲ್ಲಿ ಮಾರ್ಚ್ 20ರಿಂದ 22ರವರೆಗೆ ಆಯೋಜಿಸಲು ಉದ್ದೇಶಿಸಿರುವ ಸಮಾಧಾನ ಮಹೋತ್ಸವ ಯಾವುದೇ ಕಾರಣಕ್ಕೂ ಅವಕಾಶ ನೀಡಬಾರದು. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬರುತ್ತಿರುವ ಹಿಂದೂ ವಿರೋಧಿ ಮೋಹನ್ ಸಿ ಲಾಜರಸ್ ಉಡುಪಿ ಜಿಲ್ಲೆಯನ್ನ ಪ್ರವೇಶಿಸದಂತೆ ನಿಷೇಧವನ್ನ ಹೇರಬೇಕು. ಇಲ್ಲದಿದ್ದರೆ ತೀವ್ರ ಹೋರಾಟವನ್ನ ನಡೆಸಲಾಗುವುದು ಎಂದು ಹಿಂದೂ ಜಾಗರಣ ವೇದಿಕೆ ಎಚ್ಚರಿಕೆಯನ್ನ ನೀಡಿದೆ. ಈ ಕುರಿತು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಶ್ರೀಕಾಂತ್ ಶೆಟ್ಟಿ ಅವರು, ಈ ಕಾರ್ಯಕ್ರಮ ಸಮಾಧಾನದ ಹೆಸರಿನಲ್ಲಿ ನಡೆಯುತ್ತಿರುವ ಮತಾಂತರದ ಷಡ್ಯಂತ್ರವಾಗಿದೆ. ಮೋಹನ್ ಲಾಜರಸ್ ಅವರು ಈ ಹಿಂದೆ ಹಿಂದೂ ದೇವಾಲಯಗಳನ್ನ ಸೈತಾನನ ನೆಲೆಗಳು ಎಂದು ಕರೆದು ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಇತರ ದ್ವೇಷಪೂರಿತ ಭಾಷಣಗಳಿಗಾಗಿ ತಮಿಳುನಾಡಿನ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಮಾಧಾನದ ಹೆಸರಿನಲ್ಲಿ ಮುಗ್ಧ ಜನರನ್ನ ಸೇರಿಸಿ ರೋಗವಾಸಿ ಮಾಡುವ ಅಥವಾ ಆಮಿಷವೊಡ್ಡುವ ಮೂಲಕ ಮತಾಂತರ ಮಾಡುವ ಚಟುವಟಿಕೆಗಳಲ್ಲಿ ಇವರು ಸಕ್ರಿಯರಾಗಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಕೂಡಲೇ ತಡೆಯನ್ನು ನೀಡಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರದು. ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟು ಮೋಹನ್ ಲಾಜರಸ್ ಅವರು ಜಿಲ್ಲೆಗೆ ಪ್ರವೇಶಿಸಲು ಅನುಮತಿ ನೀಡಿ ಉಡುಪಿಯಲ್ಲಿ ಧಾರ್ಮಿಕ ಅಶಾಂತಿಯನ್ನು ಮೂಡಿಸಲು ಪ್ರಯತ್ನಿಸಿದರೆ ಹಿಂದೂ ಜಾಗರಣ ವೇದಿಕೆ ಸುಮ್ಮನೆ ಕೂರಲ್ಲ ಎಂದು ಜಿಲ್ಲೆಯಾದ್ಯಂತ ತೀವ್ರ ಸ್ವರೂಪದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು. ಅಂದ್ರೆ ನಾವು ಕಾಯಿಲೆಗಳನ್ನ ಗುಣಪಡಿಸ್ತೀವಿ, ಪ್ರಾರ್ಥನೆ ಮಾಡಿದ್ರೆ ಸಾಕು, ಮನೆಯಲ್ಲಿ ನೆಮ್ಮದಿ ಬರುತ್ತೆ, ಈ ತರದ ಅನೇಕ ಪ್ರಾರ್ಥನಾ ಸಭೆಗಳನ್ನ ಆಯೋಜನೆ ಮಾಡಿ ಒಂದು ಧಾರ್ಮಿಕ ವೈಷಮ್ಯಕ್ಕೆ ಕೂಡ ಈತ ಕಾರಣನಾಗಿದ್ದಾನೆ ಅನ್ನುವಂಥ ಹಿನ್ನೆಲೆಯಲ್ಲಿ ಆತನನ್ನ ಕೇಂದ್ರ ಸರ್ಕಾರ ಪ್ರತಿಬಂಧಿಸಿದೆ. ಮತ್ತು ತಮಿಳುನಾಡಿನಲ್ಲಿ 7-8 ಎಫ್ಐಆರ್ಗಳು ಈತನ ವಿರುದ್ಧ ದಾಖಲಾಗಿದೆ ಮತ್ತು ಕೋರ್ಟ್ನಲ್ಲಿ ಬೇಷರತ್ತು ಕ್ಷಮೆ ಯಾಚನೆ ಮಾಡಿದ್ದಾನೆ. ನಾನು ತಮಿಳುನಾಡು ಸೈತಾನನ ನೆಲೆಗಳು ಅಂತ ಹೇಳಿ ಹೇಳಿಕೆ ಕೊಟ್ಟು ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ, ಅದಕ್ಕೆ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ನ್ಯಾಯಾಲಯದ ಮುಂದೆ ಕ್ಷಮೆಯನ್ನ ಯಾಚನೆ ಮಾಡಿದಂತ ಒಬ್ಬ ಅಪರಾಧಿ. ಆತನನ್ನ ಉಡುಪಿಯಲ್ಲಿ ಕರೆಸಿಕೊಂಡು ಇಲ್ಲಿಯ ಕೆಲವು ಸಂಘಟನೆಗಳು ಪ್ರಾರ್ಥನಾ ಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಬಹಳ ಬೇರೆ ಬೇರೆ ಕಡೆಗಳಿಂದ ಹಿಂದುಳಿದ ಸಮಾಜದ, ಹಿಂದುಳಿದ ಶೈಕ್ಷಣಿಕವಾಗಿ ಹಿಂದುಳಿದಂತ ಮುಗ್ಧ ಜನರನ್ನ ಈ ರೀತಿ ಬಸ್ ಅನ್ನ ಮಾಡಿಕೊಂಡು ಅವರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಒಂದು ದೊಡ್ಡ ಮತಾಂತರಕ್ಕೆ ಪ್ರಚೋದನೆ ಕೊಡುವಂತ ದೊಡ್ಡ ಮಟ್ಟದ ಪ್ರಾರ್ಥನಾ ಸಭೆಯನ್ನ ಉಡುಪಿಯ ಹೃದಯ ಭಾಗದಲ್ಲಿ ಇವರು ಮಾಡ್ತಾ ಇದ್ದಾರೆ. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕರಾದ ರಾಜೇಶ್ ಉಚ್ಚಿಲ, ಪ್ರಮುಖರಾದ ವಿಜಯ ಕೊಡವೂರು, ರತ್ನಾಕರ ಅಮೀನ್ ಸೇರಿದಂತೆ ಗುರುಪ್ರಸಾದ್ ನಾರವಿ ಮತ್ತಿತರರು ಉಪಸ್ಥಿತರಿದ್ದರು.